ಕಾಸರಗೋಡು ಸ್ಥಳೀಯಾಡಳಿತ ಚುನಾವಣೆಯ ಮತ ಎಣಿಕೆ ಮುಗಿಯುತ್ತಿದ್ದಂತೆ ರಾಜ್ಯದಲ್ಲಿ ಎಡರಂಗ ಮುನ್ನಡೆಯನ್ನ ಸಾಧಿಸಿದೆ. ಯುಡಿಎಫ್ನ ಶಕ್ತಿ ಕೇಂದ್ರಗಳ ಪೈಕಿ ಹಲವೆಡೆಗಳಲ್ಲಿ ಒಕ್ಕೂಟಕ್ಕೆ ತಿರುಗೇಟು ಉಂಟಾಗಿದೆ. ಮಂಜೇಶ್ವರ ಜಿಲ್ಲಾ ಪಂಚಾಯತ್ನಲ್ಲಿ ಎಡರಂಗ 8 ಸೀಟ್ಗಳನ್ನು ಗೆದ್ದು ಮುನ್ನಡೆಯನ್ನ ಸಾಧಿಸಿದೆ. ಕಳೆದ ಸಲ ಆಡಳಿತದಲ್ಲಿದ್ದ ಯುಡಿಎಫ್ 7 ಸೀಟುಗಳಲ್ಲಿ ತೃಪ್ತಿಪಟ್ಟರೆ ಬಿಜೆಪಿ 2 ಸೀಟುಗಳನ್ನು ತನ್ನದಾಗಿಸಿದೆ. ಜಿಲ್ಲಾ ಪಂಚಾಯತ್ ಯುಡಿಎಫ್ನ ಭದ್ರಕೋಟೆಯಾಗಿದ್ದ ಪಾದೂರಿನಲ್ಲಿ ಎಡರಂಗ ವಿಜಯ ಪತಾಕೆಯನ್ನ ಹಾರಿಸಿದೆ. ಮಂಜೇಶ್ವರ ಬ್ಲಾಕ್ ಪಂಚಾಯತ್ನಲ್ಲಿ ಅತಂತ್ರ ಸ್ಥಿತಿ ಎದುರಾಗಿದೆ. 15 ಸೀಟುಗಳಲ್ಲಿ 6 ಯುಡಿಎಫ್, 6 ಬಿಜೆಪಿ, 2 ಎಡರಂಗ ಹಾಗೂ ಎಸ್ಡಿಪಿಐ 1 ಸೀಟನ್ನು ಪಡೆದುಕೊಂಡಿವೆ. ಮಂಜೇಶ್ವರ ಬ್ಲಾಕ್ ಪಂಚಾಯತ್ನ ಅಧೀನದಲ್ಲಿರುವ ಗ್ರಾಮ ಪಂಚಾಯತ್ಗಳ ಪೈಕಿ ಮಂಜೇಶ್ವರ ಐಕ್ಯರಂಗ 8, ಎಡರಂಗ 2, ಎನ್ಡಿಎ 6, ಇತರೆ 5. ಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ವಾರ್ಡ್ಗಳ ಪೈಕಿ 1995 ರಿಂದ 2020 ತನಕ ಸತತವಾಗಿ ಮುಸ್ಲಿಂ ಲೀಗ್ನ ಭದ್ರಕೋಟೆಯಾಗಿದ್ದ ಹಾಗೂ ಕಳೆದ ಸಲದ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದ 20ನೇ ವಾರ್ಡ್ನ ಅಬ್ದುಲ್ ರಹೀಂ ಎಂಬುವರು ಸ್ವತಂತ್ರವಾಗಿ ಸ್ಪರ್ಧಿಸಿ ಗೆದ್ದಿದ್ದು ಹಾಗೂ 11ನೇ ವಾರ್ಡ್ನಲ್ಲಿ ಲೀಗ್ನೊಳಗೆ ಸ್ಫೋಟಗೊಂಡ ಭಿನ್ನಮತದಿಂದಾಗಿ ಆ ಭದ್ರಕೋಟೆಯನ್ನ ಕೂಡ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿದ ಸಿದ್ದಿಕ್ ಅವರು ಗೆದ್ದಿರುವುದು ಮುಸ್ಲಿಂ ಲೀಗಿಗೆ ಮುಖಭಂಗವನ್ನ ಉಂಟು ಮಾಡಿದೆ. ಮಂಜೇಶ್ವರ ಗ್ರಾಮ ಪಂಚಾಯತ್ನಲ್ಲಿ ಅತಂತ್ರ ಸ್ಥಿತಿ ನಿರ್ಮಾಣವಾಗಿರುವ ಹಿನ್ನೆಲೆಯಲ್ಲಿ ಹಲವು ರಾಜಕೀಯ ಪಕ್ಷಗಳು ಸ್ವತಂತ್ರ ಹಾಗೂ ಎಸ್ಡಿಪಿಐ ಪಕ್ಷಗಳ ನೇತಾರರ ಮನವೊಲಿಸಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯುವ ಕಸರತ್ತನ್ನ ಆರಂಭಿಸಿದ್ದಾರೆ. ಮಂಜೇಶ್ವರ ಬ್ಲಾಕ್ ಪಂಚಾಯತ್ನ ಅಧೀನದಲ್ಲಿರುವ ಇತರ ಪಂಚಾಯತ್ಗಳ ಪೈಕಿ ವರ್ಕಾಡಿ ಐಕ್ಯರಂಗ 4, ಎಡರಂಗ 5, ಎನ್ಡಿಎ 5, ಇತರ 2, ಮೀಂಜ ಐಕ್ಯರಂಗ 3, ಎಡರಂಗ 4, ಎನ್ಡಿಎ 6, ಇತರ 2, ಮಂಗಲ್ಪಾಡಿ ಐಕ್ಯರಂಗ 15, ಎಡರಂಗ 2, ಎನ್ಡಿಎ 4, ಇತರ 2, ಪೈವಳಿಕೆ ಐಕ್ಯರಂಗ 2, ಎಡರಂಗ 7, ಎನ್ಡಿಎ 8, ಇತರ 1, ಪುತ್ತಿಗೆ ಐಕ್ಯರಂಗ 2, ಎಡರಂಗ 7, ಎನ್ಡಿಎ 3, ಇತರ 2, ಎಡಮುಖಜೆ ಐಕ್ಯರಂಗ 8, ಎಡರಂಗ 4, ಎನ್ಡಿಎ 5, ಇತರ 0 ಸೀಟುಗಳನ್ನು ಪಡೆದುಕೊಂಡಿದ್ದಾರೆ. ഗവൺമെന്റ് കോളേജിന്റെ മെയിൻ ഒരു ഡ്രസ് ഇടുക.